ಮಣ್ಣಿನಡಿ ಸಿಲುಕಿ ಕಾರ್ಮಿಕನೊಬ್ಬ ಮೃತಪಟ್ಟ ಘಟನೆ ಉಡುಪಿಯ ಕೊಡವೂರು ಎಂಬಲ್ಲಿ ನಡೆದಿದೆ. ಬಾವಿಯ ಕೆಲಸ ನಿರ್ವಹಿಸ್ತಾ ಇದ್ದಾಗ ಈ ದುರ್ಘಟನೆ ನಡೆದಿರುವಂತದ್ದು. ಮೃತ ಕಾರ್ಮಿಕನನ್ನ ಕೊಪ್ಪಳ ಮೂಲದ ರಮೇಶ್ ಎಂದು ಗುರುತಿಸಲಾಗಿದೆ. ಕಾರ್ಕಳದಿಂದ ಕೊಡವೂರಿಗೆ ಕೆಲಸಕ್ಕೆಂದು ಬಂದಿದ್ರು. 4-5 ಕಾರ್ಮಿಕರು ಹೊಸ ಬಾವಿ ತೋಡುವ ಕಾರ್ಯ ನಡೆಸ್ತಾ ಇದ್ದು, ಈ ವೇಳೆ ಒಮ್ಮೆಲೆ ಬಾವಿಯ ಮಣ್ಣು ಕುಸಿದಿದೆ ಎನ್ನಲಾಗಿದೆ. ಇದರ ಪರಿಣಾಮ ಓರ್ವ ಕಾರ್ಮಿಕ ಮಣ್ಣಿನೊಳಗೆ ಸಿಲುಕಿ ಮೃತಪಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಭೇಟಿಯನ್ನ ನೀಡಿದ್ದಾರೆ.